ಬಾರಿ ಬಹುದ ಸಾಂಗ್ ಬರಲಿಕ್ಕೆ ಎಂಟರ್ಟೈನ್ಮೆಂಟ್ ಡ್ಯಾಡಿಗೆ ಒಂದು ಧನ್ಯವಾದಗಳನ್ನು ಕೊರತು ನನ್ನ ದುಂಬುಗಳು ನಮ್ಮ ರಂಜನ್ ಒಂದು ಹಿಂದಿ ಸಾಂಗ್ ನಿಮಗೆ ಕೊಡೋದು ಮೊಹಮ್ಮದ್ ರಫೀನಾ. ಹಲೋ ಪದ ಪದ ಈ ಪದ ಪಟ್ಟೆ అయితే ಇದು ಯಾವ ಪದ ಪನ್ನಾಗ ಇದು ಬಾರಿ ಕಷ್ಟ ಅಂತ ಬೇರೆ ಅಲ್ಲ ಪ್ರಯತ್ನ ಮಾಡ್ಬೇ ನೀವು ಆರ್ನ ಟೈಮ್ ಇಲ್ಲ ಆರ್ನ ಜವನಾನಿಗೆ ಪದ ಅದಕ್ಕೆ ಖುಷಿ ನಂದು ಹೇಮಂತ್ ಕುಮಾರ್ ಸಾಂಗ್ ಹೇಮಂತ್ ಅಲ್ಲ and we are celebrating his 90th birthday. Nepali family has produced quite a few handsome men, and Nepali is one of them. And his production is for everybody to see here. So, but of course they are not a bat on him. They try to be that Manoj definitely tries to outdo his father, but even today he can't match him. Anyway, I start the song.
ಹೆಗಡೆ ಅಂತರಿ ತೆಕ್ಕುಮಣಿ ಹೆಬ್ಬಲಿ 90ನೇ ವರ್ಷದ ಹಬ್ಬದ ಶುಭಾಶಯಗಳು ಇವರಿಗೆ. ನಮ್ಮ ಬಾಬುಲ್ ಹೆಗಡೆ, ಆತರ ಮನೋಜ್ ಹೆಗಡೆ, ಇವರೆಲ್ಲ ಫ್ಯಾಮಿಲಿ ಕುಟುಂಬದವರಿಗೂ ನನ್ನ ಕಡೆಯಿಂದ ವಿಶ್ವೇಶ ಹ್ಯಾಪಿ ಬರ್ಡೇ. ಆತರ ನೂರಾರು ಶುಭವಾಗಿ ಬಾಳ ಅಂತೇಳಿ ಯಾವತ್ತೂ ನನ್ನ ಹತ್ರ ಇರಬೇಕು, ಒಬ್ಬರಿಗೂ ನಗಬಾರ್ದು, ಹಾಸ್ಯ ಸನ್ನಿವೇಶ ನೋಡ್ತಾ ಇರಬೇಕು, ಆಗ ನಗರ್ತಾ ಇರಬೇಕು. ವೈದ್ಯ ನಗುಮುಖ, ರೋಗ ಗುಣಮುಖ ಅಂದ್ರೆ ನಗ್ನತ್ತ ಟ್ರೀಟ್ಮೆಂಟ್ ಮಾಡಿದ್ರೆ ಡಾಕ್ಟ್ರು ಆದಷ್ಟು ಬೇಗ ಗುಣವಾಗುತ್ತಾ ಹೇಳ್ತಾ ನಿಮಗೋಸ್ಕರ ಸ್ವಲ್ಪ ಒಂದು ಮಿಮಿಕ್ರಿ ಮಾಡಿ ನಿಮ್ಮನ್ನು ಮಂಡಿಸ್ತಾ ಇದ್ದೀನಿ. ಏನಂತಂದ್ರೆ ಹಾಸ್ಯ ಎಲ್ಲಿರುತ್ತೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಜನರ ಮುಖದಲ್ಲಿ ನಗು ಇರುವುದಿಲ್ಲ. ಯಾಕಂದ್ರೆ ಜನರು ಎಷ್ಟು ಖರ್ಚು ಮಾಡಿ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತಗೊಳ್ತಾರೆ, ಕೊನೆಗೂ ಅವ್ರ ಹತ್ರ ಒಂದು ನಗು ಅನ್ನೋದು ಇರುವುದಿಲ್ಲ. ನಗುವನ್ನ ಟಾನಿಕ್ ನಿಮಗೋಸ್ಕರ ಸ್ವಲ್ಪ ಹೊತ್ತು ಮಿಮಿಕ್ರಿ ಮಾಡಿ ನಿಮ್ಮ ಮುಖದಲ್ಲಿ ನಗು ತರುತ್ತೇನೆ. ಬೇರೆ ಬೇರೆ ನೀವು ಕಾಲೇಜಲ್ಲಿ ಕ್ಯಾಂಪಸ್ ಅಲ್ಲಿ ನೋಡಿರ್ಬೋದು, ಆ ತರ ಮಧ್ಯಾಹ್ನದಲ್ಲಿ ಸುತ್ತಾಗಿ ಕೆಲಸ ಮಾಡಿ ಮಲಗಿರ್ತಾರೆ. ಆಗ ಒಬ್ಬ ಹುಡುಗ ಅಂಗಲ್ ನೀವು ಮಲಗಿದ್ದೀರಾ, ಮತ್ತೆ ಸತ್ತೋಗಿರ್ತಾರೆ ಮಧ್ಯಾಹ್ನದಲ್ಲಿ. ಆ ತರ ಒಬ್ರು ಬಸ್ ಕಾಯ್ತಾ ಇದ್ರು. ಆಗ ಒಬ್ಬ ಹುಡುಗ ಅಂಗಲ್ ನೀವು ಬಸ್ ಕಾಯ್ತಾ ಇದ್ರ? ಇಲ್ಲ, ಫ್ಲೈಟ್ ಕಾಯ್ತಾ ಇದ್ರ ಅಂದ್ರು. ಆ ತರ ನಾನು ಹೊಸತು ಮೂವಿ ಎಲ್ಲ ರಿಲೀಸ್ ಆಗುತ್ತೆ, ಮಧ್ಯದಲ್ಲಿ ಇಂಟ್ರೋಲ್ ಆಗುತ್ತೆ ಟೀ ಕಾಫಿ ಕುಡಿಯಕ್ಕೆ. ಆಗ ಒಬ್ಬ ಹುಡುಗ ಮೇಡಮ್ ನೀವು ಸಿನಿಮಾ ನೋಡಕ್ ಬಂದ್ರ? ಇಲ್ಲ, ಪರ್ಕ ತಗೊಂಡ್ ಕಸ ಹೊಡ್ಲಿಕ್ಕೆ ಬರ್ತಾರೆ ಥಿಯೇಟರ್ ಅಲ್ಲಿ. ಬೇರೆ ಬೇರೆ ಹಾಸ್ಯ. ಕಾಲೇಜಿಗೆ ಹೋದ್ರು, ಸ್ಕೂಲಿಗೆ ಹೋದ್ರು, ಅಲ್ಲೂ ಹಾಸ್ಯ. ಏನಂದ್ರೆ ಮಕ್ಕಳು ಮೊನ್ನೆ ಒಂದು ಕ್ವಶನ್ ಕೇಳಿದ್ರು, ಮೆಸ್ಸೆ ನಿಂಗೊಂದು ವಿಷಯ ಗೊತ್ತಾ? ಏನಪ್ಪ? ಕೋಳಿ ಮೊಟ್ಟೆ ಇಡ್ತು. ಜನ್ಮದನೆ ಅದೇ ದೊಡ್ಡ ವಿಷಯನ. ಹಾಗಾದ್ರೆ ನೀನು ಮೆಸ್ಟ್ರೆ ಏನ್ ಮಾತಾಡ್ತಂತ ಗೊತ್ತಾಗಲ್ಲ ಇವತ್ತಿನ ಮಕ್ಕಳು. ಯಾಕಂದ್ರೆ ಮಕ್ಕಳು ಅಷ್ಟು ಚುರುಕಾಗಿರ್ತಾರೆ ಇವತ್ತು. ಅದೇ ತರ ನಾವು ತುಳು ಭಾಷೆ ಮಾತಾಡ್ತಾರ, ಕನ್ನಡ ಭಾಷೆ ಮಾತಾಡ್ತಾರ. ಕೇಳಕ್ ಹೋದ್ರೆ ಮಲಯಾಳಂ ಭಾಷೆ ಮಾತಾಡೋರು ಕನ್ನಡ ಮಾತಾಡೋದು ಯಾವ ರೀತಿ ಇರ್ಬೋದು? ಈಗ ಕೇರಳದ ನಾಯರ್ ನಮ್ಮ ಮ್ಯಾಂಗ್ಳೂರ್ಗೆ ആക്ച്വലി ഉണ്ടില്ല. നಮಗೆ ತುಂಬತ್ತು ಹೋಗಿ 8 ಗುರುವಾರ ಪೋಂಡಿದ್ಯ. ನಾನು ಮನದಲ್ಲಿ ಕಾರಣಕ್ಕೆ ಹುಟ್ಟು ಹಬ್ಬಕ್ಕೆ ಬರ್ತಾರೆ 8 ಗುರುವಾರ ಫುಲ್ಲು ಕಾಮಿಡಿ ರೀ. ಎಲ್ಲರಿ ಹುಟ್ಟು ಹಬ್ಬದ ಶುಭಾಶಯ ಅಲ್ಲಿಂಟಿಲ್ಲ. ರೈಲೋಟಿ ಚೆಂದ ಬರೋದ್ರಿ ಫುಲ್ಲು ಕಾಸ್ಟ್ಲಿ ರೀ. ಎಂಬಿಲ್ಲ, ಕಂಡಿಲ್ಲ, ಬಲ್ಬಿಲ್ಲ, ಎಂಬಿಲ್ಲ, ಎಲ್ಲ ಫುಲ್ಲು ಕಾಸ್ಟ್ಲಿ. ಒಂದು ಕೇರಳದ ನಾಯರ್ ಈ ರೀತಿ ಮಾತಾಡ್ಬೋದು. ಆ ತರ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಉಪೇಂದ್ರ ಏನಾದ್ರು ಬಂದಿದ್ರೆ ಅವರ ಒಂದು ಮಾತಿನ ಶೈಲಿ, ಕನ್ನಡದ ಸೂಪರ್ ಸ್ಟಾರ್ ಉಪೇಂದ್ರ ಈಗ ನಿಮ್ಮ ಮುಂದೆ. ಹಂಗೆ ತಗೊಳ್ಬೇಕು, ಕಂಡಿಷ್ಟು ಸಿಕ್ಕದಲ್ಲಿ ಅದೇ ಪಿಕ್ಚರ್ ಇರಬೇಕು ನೋಡಿ. ಎಲ್ಲರಿಗೂ ಇದು ಪ್ರತಿ ಮನೆಗೂ ನಮ್ಮ ದೆಂಬಲಿರುವಾಗ ಒಂದು ಪ್ರೀತಿ, ಒಂದು ನಗುಮುಖ, ಅವ್ರ ಮನೋಜನಿರ್ಬೋದು, ಮಾಮೂಲಿರ್ಬೋದು, ಅವರೊಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಹೌದು, ಮತ್ತೆ ಒಂದು ಅಂಗ ತಗೊಳ್ಬೇಕು ಅಷ್ಟೇ. ನಮ್ಮ ಒಂದು ಸೂಪರ್ ಸ್ಟಾರ್ ಉಪೇಂದ್ರ ಅವರ ಶೈಲಿ ಅವರು ಮಾತಾಡಬಹುದು. ಆ ತರ ನಮ್ಮ ಕನ್ನಡದ ಲೂಸ್ ಮಾತ ಯೋಗೇಶ್ ಬಂದಿದ್ರೆ ಅವರ ಒಂದು ಮಾತಿನ ಶೈಲಿ, ಕನ್ನಡ ಜಿಂಕೆ ಮರಿ ಖ್ಯಾತಿಯ ಲೂಸ್ ಮಾತು ಯೋಗೇಶ್ ಈಗ ನಿಮ್ಮಂದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಯೋಗಿ ಮಾತಾಡ್ತಾ ಇದ್ದೆ. ಎಲ್ಲ ಕೇಳ್ತಾ ಇದ್ರು ಅಪ್ಪ ಲೂಸ್ ಅಮ್ಮ ಲೂಸ್ ಅಂತ. ನಾನು ಎಲ್ಲ ನೋಡ್ಬಿಟ್ಟು ನಂಗೆ ಲೂಸ್ ಆಗ್ಬಿಟ್ರು. ಪ್ರತಿಯೊಂದು ಫಿಲ್ಮ್ ಅಲ್ಲೂ ನಂಗೆ ಡೈರೆಕ್ಷನ್ ಇರ್ಬೋದು, ಡಿಪಾರ್ಟ್ಮೆಂಟ್ ಇರ್ಬೋದು, ಆ ತರ. ಇವತ್ತು ನಂಗೆ ಮ್ಯಾಂಗ್ಳೂರ್ ಮಾತಾಡೋದು ಎಲ್ಲ ಖುಷಿ ಆಗ್ತಾ ಉಂಟು, ಹ್ಯಾಪಿ ಆಗ್ತಾ ಉಂಟು. ಫಸ್ಟ್ ಆಫ್ ಆಲ್ ಆಗಿ ಇವರೊಂದು ಮನೋಜರ ಕೂಡುವಿಕೆಯಿಂದ ಎಲ್ಲರಿಗೂ ಒಂದು ಪ್ರೀತಿ ವಿಶ್ವಾಸದಿಂದ ಒಂದು ಹುಟ್ಟುಹಬ್ಬದ ಎಲ್ಲರಿಗೂ ಶುಭಾಶಯ. ನಾನು ನಿಮ್ ಯೋಗಿ ಮಾತಾಡ್ತಾ ಇದ್ದೀನಿ. ಆ ತರ ನಮ್ಮ ಕುಸಂದರ್ತಿ ನವೀನ್ ಡಿಪಾಡಿ ಬಂದಿದ್ರೆ ಅವರೊಂದು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೊಟ್ರೆ ಅವ್ರು ಯಾವ ರೀತಿ ಇರ್ಬೋದು. ಅವರು ಒಂದು ನಾಟಕ ಶೈಲಿಯಲ್ಲಿ ಮಾತಾಡಿದ್ರೆ ಅವರ ಒಂದು ಶೈಲಿ ಈಗ ನಮ್ಮ ನವೀನ್ ಡಿಪಾಡಿ ಈಗ ನಿಮ್ಮದೇ. ಟೆನ್ಷನ್ ಬರಬಲ್ಲಿ ನಾನು ಟೆನ್ಷನ್ ಬಂದ ಫಂಕ್ಷನ್ ಅಲ್ಲ ಬಂದು ಟೆನ್ಷನ್ ಬೋರ್ಡ್ ಕಂಪ್ಲೇಂಟ್ ಬರಬೋಯ್ನಿ. ಸಂಡೇ ಇದ್ದ ಮಂಡೇ ನನಗೆ ಎದ್ದು ನೋಡುವಾಗ ಮಂಡೇ ಇಲ್ಲದಂತಾಗಿದೆ. ಮಂಡೇನು ಹುಡುಕಿ ಕೊಡಿದ್ವಿ ಅರ್ಗೇನು ಎಲ್ಲಿದ್ದ ಮಂಡೇ, ಯಾವಂಡೆ ಬೆಂದಿರಲ್ಲಿದ್ದ ಮಂಡೇ, ಬೆಂದಿರಲ್ಲಿ ಯಾವುದಲ್ಲಿತ್ತು? ಬೆಂದಿರಲ್ಲಿ ಕೊಟ್ಟು ವಿಕಾಸಲ್ಲಿತ್ತು. ಕೊಟ್ಟು ವಿಕಾಸ ಬೆಂದಿರಲ್ಲಿ ಕೆಟ್ಟದ್ದು, ಕೊಟ್ಟು ವಿಕಾಸ ಬೆಂದಿಡಿದ ಮುಖಂಜಿ ಫ್ರಿಜ್ ಹಿಡಿದಿಯಲ್ಲ ಕೊಟ್ಟು ವಿಕಾಸ ಕೊಡುದು. ಇനി ಮುಖಂಜಿ ಮೋನೇಡಿ ತೆಲಿಕೆ ಮಾಡು ಪೂರಿಲ್ಲ ಒಂದು ಪುಟ್ಟು ಬರ್ಬೋದು ಶುಭಾಶಯಲು. ಅದೇ ತರ ನಮ್ಮ ಕಾರ್ಯಕ್ರಮದಲ್ಲಿ
ನಮ್ಮ ಕನ್ನಡದ ಬಿಗ್ ಬಾಸ್ ಅದೇ ತರ ನಮ್ಮ ರಿಯಾಲಿಟಿ ಶೋದಲ್ಲಿ ಮುಂಚೆ ನೋಡಿದಾಗೆ ಉಚ್ಚ ವೆಂಕಟ್ ಈಗ ನಿಮ್ಮಲ್ಲಿ ಯಾವತ್ತಾದ್ರೂ ಎತ್ತ ಕೊಡ್ತಿದ್ದೀರಾ ಕೊಡ್ಸ್ಬೇಕು. ಯಾಕಂದ್ರೆ ಯಾವತ್ತು ಹೆಣ್ಮಕ್ಳಿಗೆ ನೀವು ಕೇವಲ ಮಾತಾಡ್ಬೇಡಿ. ಯಾಕಂದ್ರೆ ಹೆಣ್ಮಕ್ಳು ಒಂದು ಕಾಯ್ತಾರ, ಗೊತ್ತಾಯ್ತಾ? ನಿನ್ನ ಅಮ್ಮನ್ சொல்ಬಿಟ್ಟೇನೆ. ಕಾವೇರಿ ನನ್ನವ್ವ. ಕಾವೇರಿ ಅಂದ್ರೆ ಯಾರು ಗೊತ್ತಾ? ನಿಮ್ಗೆ ಯಾವ್ದು ಇಬ್ರಾಹಿಂ ಗೊತ್ತಾ? ತಲೆ ಮಗಳ ಕೈ ಗೊತ್ತಾ? ಕೊಲ್ಲ ಫೋನ್ ಮಾಡ್ಲಾ? ನಂದು ಉಚ್ಚ ವೆಂಕಟೇಶ್ ಫ್ಯಾನ್ ಐತೆ ಗೊತ್ತಾ? ನಂದು ಇನ್ವಿಟೇಷನ್ ಮಾಡಕ್ ಹೋಗ್ಬೇಡಿ, ಸುಟ್ಬಿಡ್ತೀನಿ. ನಂದು ಇಷ್ಟು ಗೊತ್ತಾ? ಸಿಕ್ಬಿಡ್ತೀನಿ. ಅದೇ ತರ ನಮ್ಮ ಪ್ರೀತಿಯ ಒಂದು ನಮ್ಮ ಹಾಸ್ಯ ನಟ ಅಂತ ನಮ್ಮ ಟೆನ್ನಿಸ್ ಕೃಷ್ಣ ಬಂದಿದ್ದಾರೆ. ಅವರ ಒಂದು ಮಾತಿನ ಶೈಲಿ ನನ್ನ ಆತ್ಮೀಯ ಗೆಳೆಯ ಅಂತ ಇರ್ಬೋದು. ಟೆನ್ನಿಸ್ ಕೃಷ್ಣ ನಗೆ ಹಬ್ಬ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ತುಂಬಾ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಟೆನ್ನಿಸ್ ಕೃಷ್ಣ ಈಗ ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ ಕರಣ್ಣ. ಆಗಿ ಹುಟ್ಟುಹಬ್ಬದ ಶುಭಾಶಯ. ಅದೇ ತರ ಮಂಗಳೂರಲ್ಲಿ ಯಾವತ್ತು ನಾನು ಹೋಗ್ತಾ ಇದ್ದೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ. ಏನಂದ್ರೆ ಒಂದು ಸಿಹಿ ಮಾತಿರ್ಬೋದು ಪ್ರೀತಿಯಿಂದ. ಮಂಗಳೂರಿಗೆ ಪ್ರೀತಿ ವಿಶ್ವಾಸಗತಿ ಅಂತ ಊರಿರ್ಬೋದು. ನಾನು ಯಾವತ್ತೇ ಬರ್ತಾ ಇದ್ನಿ. ಏನಂದ್ರೆ ಚಿಕನ್ 65 ಅಯ್ಯಪ್ಪ ಮಟನ್ನು ಎಲ್ಲ ಸೇರಿದೆ. ಹೆಂಗಾದ್ರು ಮಳೆ ಮಂದಿ ಇಸ್ಕೊಟ್ಟಲ್ಲ ಐತೆ. ಅದೇ ತರ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡದ ನಮ್ಮ ಮುಸ್ಸಂಜೆ ಮಾತು ಕಿಚ್ಚ ಸುದೀಪ್ ಬಂದಿದ್ದಾರೆ. ಅವರ ಒಂದು ಮಾತಿನ ಶೈಲಿ ಈಗ ನಿಮ್ಮ ಮುಂದೆ. ಕಿಚ್ಚ ಸುದೀಪ್ ನೋಡಿ, ಯಾವತ್ತು ಸ್ನೇಹ ಪ್ರೀತಿ ವರ್ಗನೂರು ಮಾಡುತ್ತೆ. ಅದನ್ನೆಲ್ಲ ಬಿಟ್ಟು ನೋಡಿ, ಪ್ರೀತಿಯಿಂದ ಪಾಲ್ಕೊಂಡ್ರೆ ಯಾವತ್ತು ಪ್ರೀತಿ ಆಗುತ್ತೆ. ಕಿಚ್ಚಾಡ್ಕೊಂಡು ಮಾತಾಡ್ಕೊಂಡ್ರೆ ಕಿಚ್ಚ ಆಗಲ್ಲ ಕಣ. ಮತ್ತೆ ಅವ್ರು ಯಾಕಲ್ಲೇ ನೋಡಿ, ರಂಜಾನಲ್ಲಿ ರಾಮ ಇರ್ತಾನೆ, ದಿವಾಲಿಲಿ ಹಾಲು ಇರ್ತಾನೆ, ಎಲ್ಲ ದೇವ್ರು ಒಂದೇ ಕಣಲ್ಲೇ. ನೋಡಿ, ಮನಜರ ಇರ್ಬಾರ್ದು, ಅದ್ರ ಮಾಮೂಲಿ ಎಲ್ಲ ಒಂದು ಒಗ್ಗೂಡಿದ್ರೆ ಮಾತ್ರ ಒಂದು ಸಂಸ್ಥೆ ಅಂದ್ರೆ ಏನೋ ಅಲ್ಲೇ ಅವರು ಕೊಡ್ದಾನೆ ಯಾವ್ದು ಕಿತ್ಕೊಳಕ್ಕಾಗಲ್ಲ. ಕಿತ್ಕೊಂಡು ಮಾತ್ರ ನಿಂದೆ. ಬಿಗ್ ಬಾಸ್ ವಿನ್ನರ್ ಶ್ರುತಿ ಮಡಮೋರಿಗೆ ಕಂಗ್ರಾಚುಲೇಷನ್. ಯಾವ ರೀತಿ ಆಟ ಆಡ್ತಿದ್ದಾಗ ತುಂಬಾ ಖುಷಿ ಆಗ್ತಾ ಉಂಟು. ನೀವು ಹೊರಗು ಈ ನಾಮಿನೇಟ್ ಆಗಿದೆಯಾ, ಪದೇ ಯಾಕೆ ತೊಂದರೆ ಕೊಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಆಟ ಆಡ್ತಾ ಇದ್ರಿ, ಗೆಲುವಿನ ಮುಖ್ಯ. ನನ್ನ ಕಿಚ್ಚ. ಅದೇ ತರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜಗ್ಗೇಶ್ ಅವರೇನು ಬಂದಿದ್ರೆ ಅವರ ಒಂದು ಮಾತಿನ ಶೈಲಿ. ನಮ್ಮ ಜಗ್ಗೇಶ್ ಈಗ ನಿಮ್ಮೊಂದಿ ಹಾಸ್ಯ ನಟ ಜಗ್ಗೇಶ್ ಈಗ ನಿಮ್ಮೊಂದಿ. ಲಕಡಿ ಪಕಡಿ ಜೀವ ಸಚಿಂಗ್ ಏನೋ ಅದ್ಯಾರು ಒಗ್ಗಾಡ್ಬಿಡ ನಿಂಗ ಲಕ ಓಡಿಯ ನಿಂಗ ನಾಗರ ಹೋಗ್ತೈತೆ ಮೇಲೆ ಸಾಮಾನ್ ಲಕಡಿ ಪಕಡಿ ಜೀವ ಸಚಿಂಗ್ ಲೇ ಬಾಲಿನ ಮಗ ಎಸ್ಕೇಪ್ ಚೀ ಕಳ್ಳ. ಅದೇ ತರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಚಾಪರ್ಕ ತಂಡದ ಭೋಜರಾಜ್ ಒಮ್ಮಂಜೂರಿನ ಬಂದಿದ್ದಾರೆ. ಅವರ ಒಂದು ಮಾತಿನ ಶೈಲಿ, ನಾಟಕ ಶೈಲಿಯಲ್ಲಿ ಅವರು ಮಾತಾಡಿದ್ರೆ ನಮ್ಮ ಭೋಜರಾಜ್ ಒಮ್ಮಂಜೂರು ಈಗ ನಿಮ್ಮ ಮುಂದೆ. ಏನ್ ಬಲ್ಲೆಯನ್ನು எங்க கம்பெனி பக்கத்துல சொன்ன குவாலிட்டி பிள்ளை கம்பெனி ஏறு வாத்தோடி கம்பெனா சரி வைந்திரி சரி ஓ இந்த புட்டு சும்மா செய்யலாம் biasa kerau biasa yang confusion tension oh apa Amerika oh English para posisi saya kerau biasa beda debatin wena beda yang gondol atta pun saya kerau biasa ಆತರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜಗ್ಗೇಶ್ ಅವರ ಪ್ರಧಾನದಲ್ಲಿರ್ಬೋದು ಕೋಮಲ್ ಅಂದ್ರೆ ನಮ್ಮ ವಿಷ್ಣುವರ್ಧನ್ ಅಭಿನಯದ ಒಂದು ಚಿತ್ರ, ಕೊನೆಯ ಚಿತ್ರ ಅಂದ್ರೆ ಆಪ್ತರಕ್ಷಕದಲ್ಲಿ ನಮ್ಮ ವಿಷ್ಣುವರ್ಧನ್ ಹಾಗೂ ನಮ್ಮ ಕೋಮಲ್ ಅವರ ಒಂದು ಗಾಡಿಯಲ್ಲಿ ಹೋಗ್ತಾ ಇರುವಾಗ ಅವರೊಂದು ಡೈಲಾಗ್ ಇತ್ತು. ಯಾಕಂದ್ರೆ ವಿಷ್ಣುವರ್ಧನ್ ಒಟ್ಟಿಗೆ ಅವರು ಮಾತಾಡ್ತಿದ್ರು ಈ ರೀತಿ ಇತ್ತು.
ಡಾಕ್ಟರ್ ಮೊದ್ಲೇ ನಾನು ನಿದ್ರ ಬುಕ್ಲ ಏಕೆಂದ್ರೆ 12 ಗಂಟೆ ರಾತ್ರಿ ಮಲ್ಗಂಗಿಲ್ಲ ಇದು ಅದು ಮೊಯ್ನಿ ಮನೆ ದೇವ ಮನೆ ಅಮ್ಮ ನನ್ ಬ್ಯೂಟಿಫುಲ್ ನೀನು ಈ ಪೇಸ್ ಸಿಗಲ್ಲ ಅಮ್ಮ, ಯಾಕಂದ್ರೆ ನಾನು ದೇವದ ಮನೆಗೆ ಬಂದಿದ್ದೀನಿ. ನಾನು ಅಲ್ಲ ಮೊದ್ಲೇ ಪಡ್ಕೊಂಡೆ ಶಿವ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಏನಾದ್ರು ಬಂದಿದ್ರೆ ಅವರ ಒಂದು ಮಾತಿನ ಶೈಲಿ, ನಮ್ಮ ಕಾಂಗ್ರೆಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸೆಂಬ್ಲಿ ಇದ್ರು ಆದ್ರೂ ಇಂದ ಕಾರ್ಯಕ್ರಮಕ್ಕೆ ಬರ್ಲೇಬೇಕಂತ ನಾನು ತುಂಬಾ ಒಂದು ರಿಕ್ವೆಸ್ಟ್ ಮಾಡಿದೆ. ಅವರ ಒಂದು ಮಾತಿನ ಶೈಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ನಿಮ್ಮದು. ಪಾರ್ಲಿಮೆಂಟ್ ಪದೇ ಕಾಲ್ ಮಾಡ್ತಾ ಇದ್ರು ಇಂಥ ಒಂದು ಕಾರ್ಯಕ್ರಮಕ್ಕೆ ಬರ್ಲೇಬೇಕಂತ. ಯಾಕಂದ್ರೆ ಒಂದು ಅಸೆಂಬ್ಲಿ ಇತ್ತು, ಕುಮಾರಸ್ವಾಮಿ ಅವರು ಹೇಳೋದು, ಯಾಕಂದ್ರೆ ಲೋಕದಲ್ಲಿ ಏನೇನೋ ಅನ್ಯಾಯ ಆಗ್ತದೆ, ಏನೋ ಮಾತಾಡ್ಬೇಕು. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಹುಟ್ಟುಹಬ್ಬ, ನಗುಮುಖ ಇರೋದಲ್ಲ, ಹುಟ್ಟುಹಬ್ಬ ಎಲ್ಲರ ಒಂದು ಕೂಡುವಿಕೆಯ ಒಂದು ಪ್ರೀತಿ ವಿಶ್ವಾಸದ ಮಾತು. ಜಾಸ್ತಿ ಮಾತಾಡಕ್ಕಾಗಲ್ಲ, ಲೇಟ್ ಆಯ್ತು, ನಂಗೆ ಟೈಮ್ ಇದೆ. ನಮಸ್ಕಾರ. ಜೈ ಕರ್ನಾಟಕ. ಅವತರ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಒಂದು ಹಲಿಮೇಷ್ಟು ಚಿತ್ರದ ಒಂದು ಡೈಲಾಗ್ ಈ ರೀತಿ ಇದೆ. ಈಗ ಧ್ವನಿ ಬೇರೆ. ಆತರ ನಮ್ಮ ಹಲಿಮೇಷ್ಟು ಚಿತ್ರದ ಒಂದು ಡೈಲಾಗ್ ಈ ರೀತಿ ಇತ್ತು. ಎಲ್ಲ ಪೀಸ್ ಸ್ಕೂಲು ಅಂದ್ರೆ ಇದೇನಾ? ನಾನೇನೋ ಅನ್ಕೊಂಡೆ ಸ್ಕೂಲಲ್ಲಿ ಮೇಸ್ಟ್ ಇರ್ತಾರೆ, ಸ್ಕೂಲಲ್ಲಿ ಟೀಚರ್ಸ್ ಇರ್ತಾರೆ. ಎಲ್ಲ ಪೀಸ್ ಟಿಶ್ಯೂ. ಆತರ ನಮ್ಮ ಕೆಂಪೇಗೌಡ ಖ್ಯಾತಿಯ ಒಂದು ರವಿಶಂಕರ್ ಆರ್ಮುಗ ಈಗ ನಿಮ್ಮ ಮುಂದೆ. ಏನ್ ಹಂಗ್ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಆಗ್ಬೇಕು, ಆಗಿರ್ಲೇಬೇಕು ಅಂತ ತಾನೇ ನೀನು ಈ ಡಿಪಾರ್ಟ್ಮೆಂಟ್ ಕರ್ಸ್ಕೊಂಡಿದ್ದು. ಪ್ರಮೋಷನ್ ಕೊಡ್ಸಿದ್ದು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಡಿರೋ ಇದಕ್ಕೆ ಪೋಸ್ಟಿಂಗ್ ಆಗ್ತಿದ್ದು ನಾನು. ಇಂಡಿಯಾ ಮ್ಯಾಪ್ ಅಲ್ಲಿ ಇದ್ದಿದ್ದು ನನಗೆ ಆಗ್ತಾ ಇದೆ, ನನಗೆ. ಇನ್ ನನ್ನವರು, ನನ್ನ ಏರಿಯಾ. ನಾನು ಬೆಂಗಳೂರಲ್ಲಿ ಗುಡುಗಿದ್ರಿ ಉಡುಪಿ ಬೆಂಗಳೂರು ಹಾರ್ಬರ್ ನಡ್ಕೋಗುತ್ತೆ, ಕೈಯ ತಟ್ಟಾದ್ರೆ ರಿಯಲ್ ಎಸ್ಟೇಟ್ ಎದುರು ಹೋಗುತ್ತೆ. ಇದು ವಾರ ಮುಖ ಕೋಟೆ ಕಣೋ. ಕೋಳಿ ಮುಟ್ಟಿರೋ ಕೈಯಾಗ ಮಾತ್ರ ಕೋಳಿ ಸತ್ತೋಗುತ್ತೆ. ಮಾತಾಡ್ತಾ ಇದ್ರೆ ಇದು ನನ್ನ ಹೆಸರು ಕೇಳಿದ್ರೆ ಮಕ್ಕಳು ಶುಶು ಅಷ್ಟೇ. ಓಕೆ, ಆತರ ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಒಂದು ರಕ್ತ ಕಣ್ಣೀರು ನೀವು ನೋಡಿರ್ಬೋದು. ಅದರ ಒಂದು ಡೈಲಾಗ್ ಈ ರೀತಿ ಇತ್ತು. Ladies and gentlemen, ನಿಮ್ಗೆ ಬರೋ ಚಪ್ಪಲ್ ಬಟ್ಟಿ ಮಾತ್ರ ಗೊತ್ತನ್ಕೊಳ್ಬೇಕು. ಯಾಕಂದ್ರೆ ಫ್ಯೂಚರ್ ಸ್ಕೂಲು ನೇಚರ್ ಜನ ಅದ್ರ ಇಂಟೇಕ್ಲು ಇನ್ನೊಂದು ಮಕ್ಕಳು ಅಲಾಗೆ ಒಂಡೆ ಅನ್ನೋದೇ ಗಣ ಗೊಂಡಿ ಅಲ್ಲಿದೆ ಕಾಟ ಅಡಲಾಗಿ ಯಾರೋ ಬಯರ್ ಕೊಟ್ಟ ಮ್ಯಾನ್ ಇಟ್ಕೊಂಡು ಇರೋದ್ರಿಗೆ ಕಟ್ಕೊಂಡು ಕೊಡ ತನ್ಕಂತ ಇಟ್ಕೊಂಡು ಇರೋದ್ರಿಗೆ ಕಟ್ಕೊಂಡ್ರು ಅಡಲಾಗಿ ಮ್ಯಾನ್ ಅಲಾಗೆ. ಆತರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದ ಮುಖ್ಯಮಂತ್ರಿ ಚಂದ್ರು ಏನ ಬಂದಿದ್ದಾರೆ ಅವರೊಂದು ಮಾತಿನ ಶೈಲಿ. ಮುಖ್ಯಮಂತ್ರಿ ಚಂದ್ರು, ಕನ್ನಡದ ಮುಖ್ಯಮಂತ್ರಿ ಚಂದ್ರು ನಮ್ಮ ಚಿತ್ರನಟ ಈಗ ನಿಮ್ಮಂತೆ. ನಮಸ್ಕಾರ. ಯಾಕಂದ್ರೆ ಏನಕ್ಕೆ ಕೆಲಪಟ್ಟು ಸುಳುತ್ತೆ, ಕೆಲಪಟ್ಟು ಗೆಲ್ಲುತ್ತೆ. ಎಬ್ಬಟ್ಟನ ಮಕ್ಕಳು ಯಾಕೆ ಸೊಲ್ಸ್ಕೋಗಲ್ಲಪ್ಪ? ಏನಪ್ಪ ಎಬ್ಬಟ್ಟು ಮಲ್ಲಪ್ಪ. ನಮಸ್ಕಾರ. ಎಲ್ಲ ಹೇಳ್ತಿದ್ರು ನಮ್ಮ ಕಿಚ್ಚ ಸುದೀಪ್ ಅವರು. ಚಂದ ಗೀತೆ ನೋಡ್ರಪ್ಪ. ಸೊಂಟ ಕಿಡ್ಡ ಸೊಂಟದ ಬೀಸ್ಯ ಬ್ಯಾಡ ವಸಿಸ್ಯ ಸೊಂಟಕ್ಕಿಂತ ಬಾಸಿಕೊಂಡ ಗೋಡಿನ ದಾಸ್ಯ. ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಇನ್ನೊಮ್ಮೆ ಪ್ರೀತಿಸಿದ್ರೆ ಬರ್ತೇನೆ. ಒಂದು ಸಂಜೆ ಬೇರೆ ಕಾರ್ಯಕ್ರಮ ಹಾಕಿ ಬರ್ಡೇ ನಿಮ್ಮ 106 ಕಾಲ ಶುಭವಾಗಿ ಬಾಲಿ. ನಿಮಗೋಸ್ಕರ ದೇವರು ಒಳ್ಳೆ ಮಾಡಲಿ. ಗಾಡ್ ಬ್ಲೆಸ್ ಯು. ನನಗೆ ಧನ್ಯವಾದಗಳು. ನನಲಾಗಿರುವ ಪ್ರೀತಿಯ ನಮ್ಮ ಇಲ್ಲವನ್ನು ತುಪ್ಪಡು ಎಂಗ್ಲ ಲೆಪ್ಪನ ಬರೋದಪ್ಪಲೆ ಅನ್ನೋದು ಎಂಗ್ಲಂಚಿ ಕೋರಿಕೆ.